ಈಗಾಗಲೇ ಸಾಕಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಕಾರ್ಕಳದ ನಮ್ಮ ಫ್ರೆಂಡ್ಸ್ ಮುಂಡ್ಕೂರು ತಂಡ ಇದೀಗ ಬಡ ಮಹಿಳೆಯೋರ್ವರ ಮನೆ ನಿರ್ಮಾಣಕ್ಕೆ ಸಹಾಯಹಸ್ತ ನೀಡಿ ಮಾನವೀಯತೆ ಮೆರೆದಿದೆ. ನಮ್ಮ ಫ್ರೆಂಡ್ಸ್ ಮುಂಡ್ಕೂರು ಇದರ 22ನೇ ಹೆಜ್ಜೆಯ ಅಂಗವಾಗಿ ಆರ್ಥಿಕವಾಗಿ ಹಿಂದುಳಿದ ವಸಂತಿ ಭಟ್ರವರ ಮನೆ ನಿರ್ಮಾಣಕ್ಕೆ ಸಹಾಯಧನ ನೀಡಲಾಯಿತು. ಸಂಘದ ಗೌರವ ಸಲಹೆಗಾರರಾದ ಪ್ರಕಾಶ್ ನಾಯಕ್ ಸಹಾಯಧನ ಹಸ್ತಾಂತರಿಸಿದರು. ಈ ಸಂದರ್ಭ ನಮ್ಮ ಫ್ರೆಂಡ್ಸ್ ಅಧ್ಯಕ್ಷರಾದ ಉದಯ್ ಕುಮಾರ್ ಮುಂಡ್ಕೂರು, ಗೌರವ ಸಲಹೆಗಾರ ಪ್ರಭಾಕರ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಅಸಹಾಯಕರಿಗೆ ಧನಸಹಾಯ ನೀಡ್ತಿದೆ. ಮೊದಲಾಗಿ ನಾವು ಒಳಪಡಿಯಲ್ಲಿ ಒಂದು ಮನೆ ಕಟ್ಟುವವರಿಗೆ ಸಹಾಯ ಮಾಡಿದ್ವಿ. ಇದು ಎರಡನೇ ಮನೆ ಕಟ್ಟುವವರಿಗೆ ಆನಂದ್ ಸಾಲೆ ನೇತೃತ್ವದ ಈ ಒಂದು ನಮ್ಮ ಫ್ರೆಂಡ್ಸ್ ಕಳೆದ 2 ವರ್ಷಗಳಿಂದ ಉದಯ್ ಕುಮಾರ್ ಅವರಿಂದ ನಿರಂತರವಾಗಿ ಈ ಒಂದು ಪ್ರೋತ್ಸಾಹಧನ ಸಹಾಯಧನ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ವಿ. ಈ ಒಂದು 2ನೇ ಕಾರ್ಯಕ್ರಮ ಮನೆ ಕೊಡುವಂಥದ್ದು 22ನೇ ಹೆಜ್ಜೆಯನ್ನು ಇವರಿಗೆ ಇತರರಿಗೆ ಪ್ರೇರಣೆಯಾಗಲಿ ಈ ಒಂದು ನಾವೊಂದು ಕೊಡುವನ್ನು ಇನ್ನಷ್ಟು ಜನ ಇವರಿಗೆ ಪ್ರಚಾರ ಸಿಕ್ಕಿ ಸಹಾಯಧನ ಕೊಡುವಂಥ ಹಾರೈಸ್ತಾ ಈಗ ಪ್ರಭಾಕರ್ ಶೆಟ್ಟು, ನಮ್ಮ ಪ್ರಕಾಶ್ ನಾಯಕರು, ಪ್ರಶಾಂತ್ ಹಾಗೂ ಅಧ್ಯಕ್ಷ ಅಂತ ಉದಯ್ ಕುಮಾರ್